ಪರಿಪಾಲಕನೂ ಆದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆರಂಭಿಸುತ್ತಿದ್ದೇನೆ. ಮಾಹಿರ್ ಫೌಂಡೇಶನ್ ಉಳ್ಳಾಳ ಮತ್ತು ಒಲಿಂಪಿಕ್ ಸ್ಪೋರ್ಟ್ಸ್ ಕ್ಲಬ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಮಾಹಿರ್ ಪ್ರೀಮಿಯರ್ ಲೀಗ್ 2025 ಇದರ ಪ್ರಯುಕ್ತ ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಮಾಹಿರ್ ಫೌಂಡೇಶನ್ನ ಗೌರವ ಅಧ್ಯಕ್ಷರಾದ ಫೈಜಲ್ ಕುದ್ರೋಳಿ ಇವರು ಮಂಗಳೂರು ಟ್ರಾಲ್ ಬೋಟ್ ಅಸೋಸಿಯೇಷನ್ನ ಅಧ್ಯಕ್ಷರೂ ಆಗಿದ್ದಾರೆ. ಅದೇ ರೀತಿ ಮಾಹಿರ್ ಫೌಂಡೇಶನ್ ಇದರ ಸ್ಥಾಪಕ ಅಧ್ಯಕ್ಷರಾದ ದಾನಿಯೂ ಆದ ನಮ್ಮ ಸಹೋದರ ಶಾಕಿರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಒಲಿಂಪಿಕ್ ಸ್ಪೋರ್ಟ್ಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಕೊಡಗೊಯಿ ದಾನಿಯೂ ಆದಂತಹ ಉದ್ಯಮಿ ಮೊಹಮ್ಮದ್ ಶರೀಫ್ ನಮ್ಮೊಂದಿಗಿದ್ದಾರೆ. ಇವರನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಸಮಾಜ ಸೇವಕ ಉಳ್ಳಾಳ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರು ಹಾಗೂ ಮುಖಚಾರಿ ವಾರ್ಡ್ ಇದರ ಉಳ್ಳಾಳ ನಗರಸಭೆಯ ಕೌನ್ಸಿಲರ್ ಆದಂತಹ ಖಲೀಲ್ ಇಬ್ರಾಹಿಂ ರವರು ನಮ್ಮೊಂದಿಗಿದ್ದಾರೆ. ನಾನು ಅವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಾಮನಿರ್ದೇಶಿತ ಸದಸ್ಯರು ಉಳ್ಳಾಳ ನಗರಸಭೆ ಯೂತ್ ಕಾಂಗ್ರೆಸ್ನ ಸದಸ್ಯರು ಆದಂತಹ ರಶೀದ್ ಯೂಸುಫ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಜಾಕಿರ್ ಇಕ್ಲಾಸ್, ನಾನು ಮಾಹಿರ್ ಫೌಂಡೇಶನ್ನ ಸಾಮಾಜಿಕ ಚಟುವಟಿಕೆಗಳ ಸಂಚಾಲಕರಾಗಿದ್ದೇನೆ. ಇದರೊಂದಿಗೆ ಇಂದಿನ ಈ ಪ್ರೆಸ್ ಮೀಟ್ಗೆ ನಮ್ಮ ಸಹೋದರರಾದಂತಹ ಸಹೋದರಿಯರು, ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಮುಂಜಾನೆಯ ಶುಭಕಾಮನೆಗಳೊಂದಿಗೆ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಪ್ರೆಸ್ ಮೀಟಿಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಮಾಹಿರ್ ಫೌಂಡೇಶನ್ ಉಳ್ಳಾಳ ಮತ್ತು ಒಲಿಂಪಿಕ್ ಸ್ಪೋರ್ಟ್ಸ್ ಕ್ಲಬ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಇದೇ ಬರುವ ತಾರೀಕು ಜನವರಿ 23ರಿಂದ 26ರವರೆಗೆ ಉಳ್ಳಾಳದ ಸಿ ಗ್ರೌಂಡ್ನಲ್ಲಿ ಮಾಹಿರ್ ಪ್ರೀಮಿಯರ್ ಲೀಗ್ 2020 ನಡೆಯಲಿದ್ದು, ಈ ಕಾರ್ಯಕ್ರಮವು ಕೇವಲ ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗಿರಬಾರದು ಎಂದು ಇದರೊಂದಿಗೆ ಕ್ರೀಡೆಯೊಂದಿಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರಾದಂತಹ ಶಾಕಿರ್ ಮತ್ತು ಒಲಿಂಪಿಕ್ ಸ್ಪೋರ್ಟ್ಸ್ ಕ್ಲಬ್ನ ಶರೀಫ್ ರವರು ಸಮಾಜಮುಖಿ ಚಟುವಟಿಕೆಗಳನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ಒಂದು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಹಾಗೂ ಯನಪಾಯ ಆಸ್ಪತ್ರೆ ರಕ್ತನಿಧಿ ಇದರ ಸಹಯೋಗದಲ್ಲಿ ಒಂದು ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರವು ಉಳ್ಳಾಳದ ಭಾರತ ಹೈಸ್ಕೂಲ್ನಲ್ಲಿ ನಡೆಯಲಿದೆ. ಇದಲ್ಲದೆ ರೋಗಿಗಳಿಗೆ ವೆನ್ಲಾಕ್ ಹಾಸ್ಪಿಟಲ್, ಲೇಡಿ ಗೋಶನ್ ಹಾಸ್ಪಿಟಲ್ ಹಾಗೂ ಇನ್ನಿತರ ಆಶ್ರಮಗಳಿಗೆ ಅನ್ನದಾನ ಹಾಗೂ ಹಣ್ಣು ಹಂಪಲುಗಳು ವಿತರಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದಲ್ಲದೆ ಆದಿತ್ಯವಾರ 26ನೇ ತಾರೀಕು ಗಣರಾಜ್ಯೋತ್ಸವದಂದು ಈ ಒಂದು ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ದಿನಾಂಕ 25 ಶನಿವಾರ ಸಂಜೆ 4 ಗಂಟೆಗೆ ಮಾಸ್ತಿಗಟ್ಟೆ ಜಂಕ್ಷನ್ನಲ್ಲಿ ಒಂದು ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಮೂಡಿಸಲಿಕ್ಕೋಸ್ಕರ, ಅದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೋಸ್ಕರ ಹಾಗೂ
ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ 200ನೇ ರಕ್ತದಾನ ಶಿಬಿರವು ನಡೆಯುವ ಬಗ್ಗೆ ಜನರಿಗೆ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ನೀಡಲಿಕ್ಕೋಸ್ಕರ ಒಂದು ಬೃಹತ್ ಕಾಲ್ನಡಿಗೆ ಜಾಥವನ್ನು ಮಾಸ್ತಿಕಟ್ಟೆಯಿಂದ ಆಯೋಜಿಸಲಾಗಿದೆ. ಅಂದು ಸೋಷಿಯಲ್ ಸರ್ವಿಸ್ ಸಾಮಾಜಿಕ MSW ಸ್ಟೂಡೆಂಟ್ಸ್ಗಳಿಂದ ಒಂದು ಸ್ಟ್ರೀಟ್ ಪ್ಲೇ ಬೀದಿ ನಾಟಕ ಮಾದಕ ದ್ರವ್ಯದ ಬಗ್ಗೆ, ಅದಲ್ಲದೆ ಆಲಿಯಾ ಕಾಲೇಜ್ ಮೆಡಿಕಲ್ ಕಾಲೇಜ್, ಬಹುಶಃ ಅದು ನರ್ಸಿಂಗ್ ಕಾಲೇಜ್ ಆಗಿರಬೇಕು, ನಮ್ಮ ಅಬ್ಬಕ್ಕ ಸರ್ಕಲ್ನಲ್ಲಿರುವ, ಅದೇ ರೀತಿ ಪಾಂಡ್ಯರಾಜ್ ಬಲ್ಲಾಲ್, ಸೈಯದ್ ಮದನಿ ಅರಬಿಕ್ ಕಾಲೇಜ್ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಒಟ್ಟುಗೂಡಿ ಮಾಸ್ತಿಕಟ್ಟೆಯಿಂದ ಈ ಒಂದು ಕಾಲ್ನಡಿಗೆ ಜಾಥವನ್ನು ಉಳ್ಳಾಳದ ನಗರಸಭಾ ಮೈದಾನದವರೆಗೆ ಒಂದು ಕಾಲ್ನಡಿಗೆ ಜಾಥವನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಇದಲ್ಲದೆ ಉಚಿತವಾಗಿ ಬಡ ಅರ್ಹ ಫಲಾನುಭವಿಗಳಿಗೆ ವೀಲ್ ಚೇರ್ ಹಾಗೂ ಮಹಿಳೆಯರಿಗೆ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಹಾಗೂ ಡಿಸೇಬಲ್ಡ್ಗಳಿಗೆ ಒಂದು ವಾಕಿಂಗ್ ಸ್ಟಿಕ್ಸ್, ವಾಕರ್ಗಳು ಹಾಗೂ ರೋಗ ಪೀಡಿತರಾಗಿ ಹಾಸಿಗೆ ಹಿಡಿದಂತಹ ಅವರಿಗೆ ಒಂದು ವಾಟರ್ ಬೆಡ್, ಇಂತಹ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಉಚಿತವಾಗಿ ವೀಲ್ ಚೇರ್ ಮತ್ತು ಹೊಲಿಗೆ ಯಂತ್ರ ಪಡೆಯಲಿಚ್ಛಿಸುವ ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸಲಿಕ್ಕೋಸ್ಕರ ಉಳ್ಳಾಳ ತಾಲೂಕು ಮಟ್ಟದ ಫಲಾನುಭವಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಇವರು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 7899855433. ತೊಕ್ಕೋಟಿನಲ್ಲಿರುವ ಗ್ರೀನ್ ಸಿಟಿ ಜಮಾತೆ ಇಸ್ಲಾಮಿ ಹಿಂದ್ ಇವರ ಕಾರುಣ್ಯ ಸದನ ಸಮಾಜ ಸೇವಾ ಘಟಕ ಇದು ಈ ಬಗ್ಗೆ ಯಾರು ಬಡ ಅರ್ಹ ಫಲಾನುಭವಿಗಳು ಎಂದು ನಿರ್ಧರಿಸಿ ಅವರನ್ನು ಗುರುತಿಸಿ ಅವರಿಗೆ ವಿತರಿಸಲಾಗುವುದು. ಈ ಎಲ್ಲ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ತಲುಪಿಸಲಿಕ್ಕೋಸ್ಕರ ನಾವಿಂದು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಇಟ್ಟಿದ್ದೇವೆ. ದಯವಿಟ್ಟು ಎಲ್ಲ ಮಾಧ್ಯಮದವರು ಇದನ್ನು ಸಾರ್ವಜನಿಕರಿಗೆ ತಲುಪಿಸುವಂತಹ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆಯುವಂತಾಗಲಿ ಎಂದು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅಧ್ಯಕ್ಷರು ಮಾಹಿರ್ ಫೌಂಡೇಶನ್ ಅಧ್ಯಕ್ಷರು ನಿಮಗೆ ತಿಳಿಸಲಿ. 10 ವೀಲ್ ಚೇರ್, 10 ಹೊಲಿಗೆ ಯಂತ್ರ ಮತ್ತು ಅರ್ಹರಿಗೆ ಎಷ್ಟು ಬೇಕಾದರೂ ಬಂದು ನಾವು ವಾಕರನ್ನು ನೀಡ್ತೇವೆ. ರಕ್ತ ಅಂದರೆ ಅದನ್ನು ಸಂಗ್ರಹಿಸಲಿಕ್ಕೋಸ್ಕರ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಇಂತಿಂಥ ಒಂದು ವ್ಯವಸ್ಥೆ ಇರ್ತದೆ. ಅದನ್ನು ಇಡಲಿಕ್ಕೋಸ್ಕರ ಅದು ತುಂಬ ಸಮಯ ಇಡಲಿಕ್ಕೆ ಆಗುವುದಿಲ್ಲ. ರೋಗಿಗಳು ಬಂದರೆ ಯಾರಿಗೆ ರಕ್ತದ ಅವಶ್ಯಕತೆ ಇದೆಯೋ ಆವಾಗ ಅದನ್ನು ಸದುಪಯೋಗ ಪಡಿಸ್ತಾರೆ. ಇದು ಈಗ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ಉಡುಪಿ ಜಿಲ್ಲೆ ಸಹಿತ ಉಪ್ಪಳ ಎಲ್ಲ ಕಡೆಗಳೆಲ್ಲ ಸುಮಾರು ಇದು 200ನೇ ರಕ್ತದಾನ ಶಿಬಿರ ಆಗಿದೆ. 200. ಈ ಒಂದು ಸಂಘಟನೆಯಲ್ಲಿ ನಮಗೆ ಕೋವಿಡ್ ಸಮಯದಲ್ಲಿ ಹಾಗೂ ಈಗಲೂ ಸಹ ಪ್ಲಾಸ್ಮಾವನ್ನು ದಾನವಾಗಿ ನೀಡಿದಂತಹ ಸುಮಾರು 28-30 ಬಾರಿ ನೀಡಿದಂತಹ ದಾನಿಗಳು ನಮ್ಮಲ್ಲಿದ್ದಾರೆ. ಅದಲ್ಲದೆ 10-25 ಬಾರಿ ರಕ್ತದಾನವನ್ನು ನೀಡಿದಂತಹ ದಾನಿಗಳು ನಮ್ಮೊಂದಿಗೆ ಈ ಒಂದು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದಲ್ಲಿ ಇದ್ದಾರೆ. ಯಾವಾಗ ಈ ಒಂದು ಅವಶ್ಯಕತೆ ಬರುತ್ತದೋ ಆವಾಗ ಯಾವ ಹಾಸ್ಪಿಟಲಲ್ಲಿ ಈ ಒಂದು ಅವಶ್ಯಕತೆ ಇರ್ತದೋ ಆ ಸಮಯಕ್ಕೆ ಖುದ್ದಾಗಿ ಭೇಟಿ ನೀಡಿ ಅದರ ಅವಶ್ಯಕತೆಯನ್ನು ಪೂರೈಸ್ತೇವೆ. ಕೆಲವೊಮ್ಮೆ ಪಾಸಿಟಿವ್ ರಕ್ತಗಳು ಸಿಗುವುದಿಲ್ಲ. ಆಗ ನಾವು ದಾನಿಗಳನ್ನು ನಮ್ಮೊಂದಿಗೆ ಲಿಸ್ಟ್ ಇದೆ ಯಾರೆಲ್ಲ ಪಾಸಿಟಿವ್ ರಕ್ತದವರಿದ್ದಾರೆಂದು, ಅವರನ್ನು ನಾವು ಆ ಆಸ್ಪತ್ರೆಗೆ ಕಳುಹಿಸಿಕೊಟ್ಟು ಅವರ ಬೇಡಿಕೆಯನ್ನು ಪೂರೈಸ್ತೇವೆ. ಅದಕ್ಕೊಂದು ಡೆಡ್ಲೈನ್ ತಾರೀಕು 20 ತಾರೀಕಿನೊಳಗೆ ಹಿಡಿದೊಳದು. ಅಂದರೆ 26ನೇ ತಾರೀಕು ಇದು ಸಿ ಗ್ರೌಂಡ್ನಲ್ಲಿ ಫೈನಲ್ ಮ್ಯಾಚ್ ನಡೀಲಿಕ್ಕೆ ಇದೆ. ಅಂದು ಹೊನಲು ಬೆಳಕಿನ ಪಂದ್ಯಾಟವೂ ಇದೆ. ಸಮಯ ಸಂಜೆ ಸುಮಾರು ಒಂದು 6-7-8 ಗಂಟೆಯೊಳಗೆ ಎಲ್ಲ ಫೈನಲ್ ಮ್ಯಾಚ್ ಮುಗಿಯುತ್ತದೆ. ಆಗ ಫಲಾನುಭವಿಗಳಿಗೆ ಅಲ್ಲೇ ಹೊಲಿಗೆ ಯಂತ್ರ ಹಾಗೂ ವೀಲ್ ಚೇರನ್ನು ವಿತರಿಸಲಾಗುವುದು. ಅದಕ್ಕಿಂತ ಮುಂಚೆ ಅದನ್ನು ಸ್ಕ್ರೂಟಿನೈಸ್ ಮಾಡಲಿಕ್ಕೋಸ್ಕರ ನಾನೀಗ ನಂಬರ್ ತಿಳಿಸಿದ್ದೇನೆ.
ಕಾರುಣ್ಯ ಸದನದಲ್ಲಿರುವಂತಹ ಸಮಾಜ ಸೇವಾ ಘಟಕ. ಇಲ್ಲಿ ಅವರ ಆಧಾರ್ ಕಾರ್ಡ್ ಏನೆಲ್ಲ ಅವರಿಗೆ ಬೇಕಾದ ಅರ್ಹತೆ ಇದೆಯೋ ಅದನ್ನು ಅಲ್ಲಿ ನೋಂದಾಯಿಸಿ, ಅದರ ನಂತರ ನಮ್ಮ ಈ ಉಳ್ಳಾಳ ತಾಲೂಕು ಮಟ್ಟದಲ್ಲಿ ಸಮಾಜ ಸೇವಾ ಘಟಕದ ಹಲವು ವಿಂಗ್ಗಳಿವೆ. ಅವರನ್ನು ಸ್ಕ್ರೂಟಿನೈಸ್ ಮಾಡಿ ಯಾರು ಬಡ ಅರ್ಹ ಫಲಾನುಭವಿಗಳಿದ್ದಾರೋ ಅವರನ್ನು ನೋಡಿ ಅವರಿಗೇ ಕೊಡಲಾಗುವುದು. ಇದರಲ್ಲಿ ಏನು ತಾರತಮ್ಯ ಇಲ್ಲ. ಇದು ಎಲ್ಲರಿಗೋಸ್ಕರ. ಇಲ್ಲಿ ಜಾತಿ ಮತ ಧರ್ಮ ಭೇದ ಏನೂ ಇಲ್ಲ. ಇದು ಸಾರ್ವಜನಿಕರಿಗೋಸ್ಕರ ಇಟ್ಟಂತಹ ಒಂದು ಇದಾಗಿದೆ. ನಮ್ಮ ಮಾಹಿರ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಒಲಿಂಪಿಕ್ ಸ್ಪೋರ್ಟ್ಸ್ನ ಶರೀಫ್ರವರು ನಿರ್ದೇಶಿಸಿದಂತೆ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕು. ಇದು ಮಾಹಿರ್ ಪ್ರೀಮಿಯಂ ಲೀಗ್ ಅಂತ ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಇವರು ಇದರ ಫೌಂಡರ್ ಆಗಿದ್ದಾರೆ, ಶಾಕಿರ್ ಅವರು ಉದ್ಯಮಿಯು. ಇವರ ಮಗನ ಹೆಸರಾಗಿದೆ ಇದು ಮಾಹಿರ್ ಅಂತ, ಅವರ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಲವು ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಇದರ ಅಧ್ಯಕ್ಷರಾದಂತಹ ನಮ್ಮ ಖಲೀಲ್ ರವರು ನಮ್ಮೊಂದಿಗಿದ್ದಾರೆ. ಇವರು ದೊಡ್ಡ ದೊಡ್ಡ ಮಟ್ಟದ ಇಂತಹ ಕ್ರಿಕೆಟ್ ಪಂದ್ಯಾಟಗಳನ್ನು ನೆರವೇರಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಖಲೀಲ್ ರವರಿಗೆ ಕೇಳ್ಬೋದು. ನೋಡಿ, ಕ್ರಿಕೆಟ್ ಇದು ಪೂರ್ವಭಾವಿಯಾಗಿ ನಡೆಯುವಂಥ ಕಾರ್ಯಕ್ರಮ. ಇದೆಲ್ಲ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದಲ್ಲ. ಕೇವಲ ಕ್ರೀಡೆ ಮಾತ್ರ ಮಾಡುದು, ನಮ್ಮನ್ನು ಎಲ್ಲರ ದಾನಿಗಳ ನೆರವು ಪಡ್ಕೊಂಡು ನೋಡಿ. ಇದರಲ್ಲಿ ಎಂತೆಲ್ಲ ಕಾರ್ಯಕ್ರಮ ಉಂಟಂದ್ರೆ ಹೊಲಿಗೆ ಯಂತ್ರ ಕೊಡೋದುಂಟು, ವೀಲ್ ಚೇರ್ ಕೊಡೋದುಂಟು, ಆ ನೀರಿನ ಹಾಸಿಗೆ ಬರ್ತದಲ್ಲ, ಈ ಕೆಲವು ರೋಗಿಗಳು ಮಲಗಿದಲ್ಲೇ ಇರ್ತಾರೆ, ಆಗ ಅವರ ಬ್ಯಾಕಲ್ಲಿ ಬೆನ್ನಲ್ಲಿ ಈ ಗುಳ್ಳೆಗಳು ಬರ್ತದೆ ಈ ಹಾಸಿಗೆಯಲ್ಲಿ ಮಲಗಿದರೆ. ಅದಕ್ಕಾಗಿ ಡಾಕ್ಟರ್ನವ್ರು ಹೇಳ್ತಾರೆ ವಾಟರ್ ಬೆಡ್ ಕೊಡ್ಬೇಕಂತ. ನೋಡಿ ಎಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಪ್ಲಾನ್ ನೋಡಿ ಅವರದು. ಅದು ಕೂಡ ಸಪ್ಲೈ ಮಾಡ್ತಾರೆ ಅವರು. ಇದೆಲ್ಲವೂ ಕ್ರಿಕೆಟ್ ಆಟದ ಫೈನಲ್ ನಂತರ ಕೊಡುವುದು ಕಾರ್ಯಕ್ರಮ ಇದು. ಆದ್ದರಿಂದ ನಾನು ಹೇಳಲಿಕ್ಕೆ ಬಯಸುದು, ಇಲ್ಲಿರುವ ಎಲ್ಲ ಶ್ರೀಮಂತರು ಪ್ರಭಾವಿಗಳ ಹತ್ರ ಅವರಿಗೆ ನೋಡಿ, ಎಷ್ಟೋ ಇಲ್ಲಿ ಫ್ಯಾಕ್ಟ್ರಿಗಳಿದೆ ನಮ್ಮ ಉಳ್ಳಾಲದಲ್ಲಿ. ಅವರು ಯಾರು ಇಂಥ ಕಾರ್ಯಕ್ರಮ ಮಾಡ್ತಾರಾ? ಇಲ್ಲ. ಅವರು ಇಂಥ ಕಾರ್ಯಕ್ರಮ ಮಾಡೋದವರಿಗೆ ಪ್ರೋತ್ಸಾಹ ಮಾಡ್ತಾರೆ. ಅದು ನಾನು ಹೇಳುದು, ನೀವು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಬೇಕು. ಇದೆಲ್ಲ ನೋಡಿ, ಒಂದು ಕ್ರೀಡೆಯಿಂದ ಮಾತ್ರ ಸಾಧ್ಯ ಇತ್ತು. ಈಗ ಒಂದು ಬ್ಲಡ್ ಇವರು ರಕ್ತದಾನ ಶಿಬಿರ ಏರ್ಪಡಿಸುವಾಗ ಇದು ಬ್ಲಡ್ ತೆಗಿಲಿಕ್ಕೆಲ್ಲ ಬರ್ತಾರಲ್ಲ, ಅವರ ಹತ್ರ ಕೇಳಿ ಜಾಸ್ತಿ ಯಾರು ಡೋನರ್ ಬರ್ತಾರೆ ಅಂತ ಬ್ಲಡ್ ಕೊಡ್ಲಿಕ್ಕೆ. ಕ್ರೀಡೆಯಲ್ಲಿ ಪಾಲ್ಗೊಳ್ಳುವವರು ಮಾತ್ರ, ಯುವಕರೇ ಬರುದು ಜಾಸ್ತಿ. ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಅವರು ಇರ್ತಾರೆ, ಕ್ರಿಕೆಟ್, ಕಬಡ್ಡಿಯ, ಫುಟ್ಬಾಲ, ವಾಲಿಬಾಲ, ಯಾವುದಾದ್ರೂ. ಆದ್ದರಿಂದ ಕ್ರೀಡೆ ಬೇಕು, ಸಮಾಜ ಸೇವೆ ಕೂಡ ಬೇಕಂತ ಹೇಳುದು. ಈಗ ನೋಡಿ, ನಮ್ಮದು ಕೂಡ ಇನ್ನು ಫೆಬ್ರವರಿಯಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಉಳ್ಳಾಲ್ ಪ್ರೀಮಿಯರ್ ಲೀಗ್ ಕೂಡ ನಡಲಿಕ್ಕೆ ಉಂಟು. ಬಹಳ ಒಳ್ಳೆ ಕಾರ್ಯಕ್ರಮ. ಆಕ್ಚುಲಿ ನಾವು ಇದು ನಡೆಸಬೇಕಂತ ಒಂದು ಚಿಂತನೆ ನಡೆಸಿದ್ದೆವು. ಅದಕ್ಕೆ ಮುಂಚೆಯಾಗಿ ನಮ್ಮ ಶಾಕಿರ್ ಅವರು ಅವರ ನೇತೃತ್ವದಲ್ಲಿ ಈ ಮಾಹಿರ್ ಫೌಂಡೇಶನ್ ಅವರು ಮಾಡುದು. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಉಂಟು ಇದಕ್ಕೆ. ಇವರಿಗೆ ನೋಡಿ, ಉಳ್ಳಾಲದಲ್ಲಿ ನಮ್ಮ ಉಳ್ಳಾಲ ಒಂದು ಲಿಮಿಟ್ ಉಂಟು. ನಮ್ಮ ಸದನ ನರಿಂಗಾಣದವರೆಗೆ ಉಂಟು. ನಮ್ಮ ಉಳ್ಳಾಲ ನಗರಸಭೆ ನರಿಂಗಾಣ ತಲಪಾಡಿ ಬೋರ್ಡ್ವರೆಗೆ ಇಲ್ಲಿದು ಸುಮಾರು 18 ತಂಡ ನಮಗೆ ರಿಜಿಸ್ಟರ್ ಆಗಿದೆ. ಇವರು ಯಾವುದೇ ಟೂರ್ನಮೆಂಟ್ ಓವರಂ ನಡೆಸುವಾಗ ನಮ್ಮ UCBದು ಪರ್ಮಿಷನ್ ತಗೊಳ್ಬೇಕು. ಡೇಟ್ ಎಲ್ಲ ನಾವೇ ಕೊಡುದು, ನಮಗೊಂದು ಸಣ್ಣ ಫೀಸ್ ಕಟ್ಟಿ. ಅದೇ ರೀತಿ ಇವರು ನಮ್ಮ ಹತ್ರ ಒಂದು ಡೇಟ್ ತಗೊಂಡಿದ್ದಾರೆ. ತುಂಬ ಒಳ್ಳೆ ಕಾರ್ಯಕ್ರಮ. ನೀವು ಇದೆಲ್ಲ ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕ್ರಿಕೆಟ್ ಪಂದ್ಯಾಟವು ಕ್ರೀಡೆಯು ಕೇವಲ ಅದು ಕ್ರೀಡೆಗೋಸ್ಕರ ಮಾತ್ರ ಸೀಮಿತವಾಗಿರಬಾರದು. ಯುವಕರನ್ನು ನಾವು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿ, ಈಗ ನೋಡಿ ಯುವಕರೆಲ್ಲ ಮೊಬೈಲ್ಗೆ, ರೀಲ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಹೇಗೆ ಮಾದಕ ದ್ರವ್ಯಕ್ಕೆ ಚಟದಲ್ಲಿ ಇದ್ದಾರೋ ಅದೇ ರೀತಿ ಮೊಬೈಲ್ ಗೀಲಿಗೂ ಬಿದ್ದಿದ್ದಾರೆ. ಇದನ್ನು ತಪ್ಪಿಸಿಕೊಳ್ಳೋಸ್ಕರ ನಾವಿಲ್ಲಿ ಕೂತವರೆಲ್ಲರ ಇಂಟೆನ್ಷನ್ ಈ ಕ್ರಿಕೆಟ್ ಮತ್ತು ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಮ್ಮ ಯುವಜನತೆಯನ್ನು ಸೆಳೆಯಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರ ಪ್ರಯೋಜನವನ್ನು ಎಲ್ಲ ಸಾರ್ವಜನಿಕರು ಪಡೆಯಬೇಕೆಂದು ಪತ್ರಿಕಾ ಮಾಧ್ಯಮದ ಮೂಲಕ ತಾವುಗಳು ಇದನ್ನು ಪ್ರಚಾರಪಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಿ ಕೂತಂತಹ ಎಲ್ಲ ಗಣ್ಯ ಪತ್ರಕರ್ತರು ಹಾಗೂ ನಮ್ಮಲ್ಲಿ ಇಲ್ಲಿ ಸೇರಿದಂತಹ ಎಲ್ಲ ಗಣ್ಯ ವ್ಯಕ್ತಿಯರು ಹಾಗೂ ಇದಕ್ಕೆ ಸಹಕಾರ ಕೊಟ್ಟಂತಹ ಮೀಡಿಯಾದವರಿಗೆ ನಾನು ಮಾಹಿರ್ ಫೌಂಡೇಶನ್ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಉದ್ದೇಶ ಎಲ್ಲರೂ ಈ ವಿಷಯವನ್ನು ಎಲ್ಲ ಸಾರ್ವಜನಿಕರಿಗೆ ಮುಟ್ಟಿಸುವಂತಹ ಕೆಲಸ ನೀವು ಪತ್ರಕರ್ತರು ತೋರಿಸಿಕೊಡ್ತಾರೆ ಅಂತ ಎಂದು ನಂಬಿಕೆಯಿಂದ
ಈ ಮಾತನ್ನು ಎಲ್ಲರ ಪರವರಾಗಿ ಮಾಹಿರ್ ಫೌಂಡೇಶನ್ ವತಿಯಿಂದಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಧನ್ಯವಾದಗಳು.